ಸ್ಥಳೀಯವಾಗಿ ಸ್ಥಾಪನೆಗೊಳ್ಳುವ ಬೃಹತ್ ಉದ್ದಿಮೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಒದಗಿಸಿಕೊಡಲು ಸರ್ಕಾರ ಬದ್ಧವಾಗಿದೆ. ಉದ್ದಿಮೆಗೆ ಪರವಾನಗಿ ನೀಡುವ ವೇಳೆ ಮಾಡುವ ಒಪ್ಪಂದದಲ್ಲೇ ಸ್ಥಳೀಯರಿಗೆ ಉದ್ಯೋಗ ನೀಡುವ ಕುರಿತು ಸೂಚನೆ ನೀಡಲಾಗುತ್ತಿದೆ. ಅದಕ್ಕೆ ವಿರುದ್ಧವಾಗಿ ಯಾವ ಕೈಗಾರಿಕೆಗಳು ನಡೆದುಕೊಳ್ಳುತ್ತವೆಯೋ ಅವುಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಸೋಮವಾರ ನಂದಿಕೂರು ಕೈಗಾರಿಕಾ ಪ್ರದೇಶದಲ್ಲಿ ನಡೆದ ಸಂವಾದದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಡುಬಿದ್ರೆ ಗ್ರಾಮ ಪಂಚಾಯತಿಗೆ ಎಸ್ಎಲ್ಆರ್ಎಂ ಘಟಕ ಮತ್ತು ವಸತಿ ಯೋಜನೆಗಳಿಗೆ ಸುದ್ಲ್ಯಾಂಡ್ ಯೋಜನೆಯಲ್ಲಿ ಹೆಚ್ಚುವರಿಯಾಗಿರುವ ಜಮೀನನ್ನು ಒದಗಿಸಿಕೊಡುವಂತೆ ಪಡುಬಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿಶೆಟ್ಟಿ ಮನವಿ ಸಲ್ಲಿಸಿದರು. ಯುಪಿಸಿಎಲ್ ಯೋಜನೆಯಿಂದ ಪರಿಸರಕ್ಕೆ ಮಾಲಿನ್ಯವಾಗುತ್ತಿದೆ ಎಂದು ಯಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯಂತ್ ಕುಮಾರ್ ತಿಳಿಸಿದರು. ನಾನು ಹಲವಾರು ಸಭೆಗಳನ್ನು ಮಾಡಿ ಒಂದು ಕೋಸ್ಟಲ್ ಬೆಲ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ನಾನು ಮಾಡಿದ್ದೇನೆ. ಆ ಟಾಸ್ಕ್ ಫೋರ್ಸ್ ಕಮಿಟಿಯವರು ಆದಷ್ಟು ಬೇಗನೆ ಅವರೊಂದು ವರದಿಯನ್ನು ಕೊಡ್ತಾರೆ. ಆ ವರದಿ ಕೊಟ್ಟ ಆಧಾರ ಮೇಲೆ ಈ ಒಂದು ಕೋಸ್ಟಲ್ ಬೆಲ್ಟು ನಿಮ್ಮ ಮಂಗಳೂರು ಜಿಲ್ಲೆ ಇರ್ಬೋದು ತಯಾರು ಮಾಡಿಕೊಂಡು ಆ ಹಿನ್ನೆಲೆ ಇಟ್ಟುಕೊಂಡು ಕೈಗಾರಿಕೆಗಳು ಹೆಚ್ಚು ಬೆಳವಣಿಗೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ಶಾಸಕರ ಒಂದು ಕಳಕಳಿ ಇದೆ. ಮತ್ತು ಹಿಂದೆ ಬಂದಾಗಲೂ ಸಹಿತ ಹಲವಾರು ವಿಚಾರವನ್ನು ಅವರು ಹೇಳಿದ್ದಾರೆ. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ನಾವು ಗಂಭೀರವಾಗಿ ತೆಗೆದುಕೊಳ್ಳೋಣ. ತಕ್ಷಣ ಇಲ್ಲಿ ಏನು ವಸ್ತುಸ್ಥಿತಿ ಇದೆ, ಇವತ್ತೇನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಇಂಡಸ್ಟ್ರಿಯಲಿಸ್ಟ್ ಅವರು ಹೇಳಿದ್ದಾರೆ, ಆ ಹಿನ್ನೆಲೆಯಲ್ಲಿ ಅಮೂಲಾಗ್ರವಾದಂಥ ವರದಿ ಮತ್ತು ಸ್ಥಳೀಯರಿಗೆ ಅಪಾಯಿಂಟ್ಮೆಂಟ್